ಕಲಾಶ್ರೀ ಸುರು ಸಂಗೀತ ಪ್ರತಿಷ್ಠಾನ ವತಿಯಿಂದ ಪಂಡಿತ್ ಮಾಧವ ಭಟ್ ಸ್ಮೃತಿ ಸಂಗೀತ ಸಮಾರಂಭ ನಡೆಯಿತು. ಉಡುಪಿಯ ಪುರಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಖ್ಯಾತ ಹಿಂದೂಸ್ತಾನಿ ಗಾಯಕ ಓಂಕಾರ ಗುಲ್ವಾಡಿ ಉದ್ಘಾಟಿಸಿದರು. ರಾಜ್ಯದ ಪ್ರತಿಷ್ಠಿತ ಹಿಂದೂಸ್ತಾನಿ ಗಾಯಕರಿಂದ ಸಂಗೀತ ಕಚೇರಿಗಳು ನಡೆಯಿತು. ಕರಾವಳಿಯ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕ ಸಂದೀಪ್ ಮಾಧವ ಭಟ್ ಇವರ ಸ್ಮರಣಾರ್ಥ ಒಂದು ದಿನ ಹಿಂದೂಸ್ತಾನಿ ಸಂಗೀತ ಕಚೇರಿ ನಡೆಯಿತು. ಮೊದಲಿಗೆ ಖ್ಯಾತ ಹಿಂದೂಸ್ತಾನಿ ಗಾಯಕಿ ಅನೇಕ ಪ್ರಶಸ್ತಿಗಳಿಂದ ಪುರಸ್ಕೃತರಾದ ಐರಾ ಆಚಾರ್ಯರಿಂದ ಪ್ರಥಮ ಕಚೇರಿ ನಡೆಯಿತು. ದೇಶದ ಪ್ರತಿಷ್ಠಿತ ಹಿಂದೂಸ್ತಾನಿ ಗಾಯಕ ವೆಂಕಟೇಶ್ ಕುಮಾರ್ ಅವರಿಗೆ ಮಾಧವ ಭಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಓಂಕಾರ ಗುಲ್ವಾಡಿ ಮುಂಬೈ ಬಹಳ ಅದ್ಭುತವಾದಂತಹ ಹಿಂದೂಸ್ತಾನಿ ಸಂಗೀತ ಅಧ್ಯಯನದ ಮುಖ್ಯ ಆಯ್ಕೆಯ ಜೊತೆಗೆ MSc ಪದವಿಯನ್ನು ಪಡೆದುಕೊಂಡಿದ್ದಾರೆ. ಉನ್ನತ ಅಭ್ಯಾಸದತ್ತ ಲಕ್ಷ್ಯವನ್ನಿಟ್ಟಿದ್ದಾರೆ. ದೀಪ ಪ್ರಜ್ವಾಲನೆಯ ಮೂಲಕ ಪಂಡಿತ್ ಜಿ ಮಾಧವ ಭಟ್ ಸ್ಮೃತಿ ಸಂಗೀತ ಸಮಾರೋಹ 2019 ಇದನ್ನು ಉದ್ಘಾಟಿಸ್ತಾ ಇದ್ದಾರೆ. ಪಂಡಿತ್ ಓಂಕಾರ ಗುಲ್ವಾಡಿ ಮುಂಬೈಯವರು, ಶ್ರೀ ರಾಮಚಂದ್ರ ನಂಬಿಯಾರ್ ಬಾರ್ಕೂರ್ ಅವರು, ಶ್ರೀ ಸೂರ್ಯಪ್ರಕಾಶ್ ಆಡಳಿತ ನಿರ್ದೇಶಕರು, ಹರ್ಷ ರಾಜ್ಯಾದ್ಯಂತ ಶಾಖೆಗಳನ್ನು ಹೊಂದಿರುವಂತಹ ಗೃಹ ಉಪಕರಣಗಳ ಮಳಿಗೆ ಹಾಗೂ ಕಲಾಶ್ರೀ ಸುರ ಸಂಗೀತ ಪ್ರತಿಷ್ಠಾನದ ಪದಾಧಿಕಾರಿಗಳು, ನಿರ್ದೇಶಕರು ಇವರೆಲ್ಲ ಇಟ್ಟುಕೊಂಡು ಈ ಕಾರ್ಯಕ್ರಮ ನಡೀತಾ ಇದೆ. ಹಿಂದೂಸ್ತಾನಿ ಸಂಗೀತದ ಪಾಠವನ್ನು ಆರಂಭಿಸಿದ ಹಿನ್ನೆಲೆಯಲ್ಲಿ ಇವತ್ತು ಒಂದು ವಿಶಿಷ್ಟವಾದಂತಹ ಸಂಗೀತ ಪದ್ಧತಿಯನ್ನು ತನ್ನ ಊರಿನಿಂದ ಸೃಷ್ಟಿಸಿಕೊಡುವ ಮಟ್ಟಕ್ಕೆ ಹಿಂದೂಸ್ತಾನಿ ಸಂಗೀತ ಉಡುಪಿಯಲ್ಲಿ ಬೆಳೆದಿದೆ ಅಂದರೆ ಅದು ಉತ್ಪ್ರೇಕ್ಷೆಯ ಮಾತಾಗಲಾರದು. ಇದಕ್ಕೆ ಕಾರಣ ಪಂಡಿತ್ ಜಿ ಮಾಧವ ಭಟ್ ಅವರು. ಅವರ ನೆನಪಿನಲ್ಲಿ ಸಂಗೀತದ ಸಮಾರೋಹವನ್ನು ಆಚರಿಸುವುದೆಂದರೆ ಹಿಂದೂಸ್ತಾನಿ ಸಂಗೀತ ಪದ್ಧತಿಯಲ್ಲಿ ಇರುವ ಹಾಗೆ ಪ್ರತಿಷ್ಠಿತ ಸಭಾವೊಂದನ್ನು ಹುಟ್ಟುಹಾಕಿ ಹೆಸರಿನ ಪ್ರತಿಷ್ಠೆಯನ್ನು ಬದಿಗಿಟ್ಟು ಕಾರ್ಯಕ್ರಮಗಳ ಮೂಲಕ, ಚಟುವಟಿಕೆಗಳ ಮೂಲಕ, ಸಂಗೀತದ ಅಧ್ಯಾಪನದ ಮೂಲಕ, ಸಂಗೀತದ ಹರಡಿಸುವಿಕೆಯ ಮೂಲಕ ತನ್ನನ್ನು ತಾನು ಬೆಳಗಿಸಿಕೊಳ್ಳುವುದು ಎಂದರ್ಥ. ಅದನ್ನೇ ಸಾಂಕೇತಿಕವಾಗಿ ಇಲ್ಲಿ ಸಂಗೀತದ ಹಿರಿಯರು, ಸಂಘಟನೆಯ ಗಣ್ಯರು, ಸಮಾಜಕ್ಕೆ ವೈದ್ಯರಾಗಿ ಬೇರೆ ಬೇರೆ ವಿಭಾಗಗಳಲ್ಲಿ ಸಹಕರಿಸಬಲ್ಲಂತಹ ಮಾನ್ಯರು ಜೊತೆ ಸೇರಿ ದೀಪವನ್ನು ಬೆಳಗಿದ್ದಾರೆ.